ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಬಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಶ್ರಾವಣ ಮಾಸ ಬಂತು ಅಂತ ಹೇಳಿದರೆ ಸಾಕು, ಹಬ್ಬಗಳ ಸಾಲು. ಅದರಲ್ಲೂ ಕೂಡ ಶ್ರಾವಣ ಮಾಸದ 2ನೇ ಶುಕ್ರವಾರ ಬರುವಂಥ ಹಬ್ಬವೇ ಶ್ರೀ ವರಮಹಾಲಕ್ಷ್ಮಿ ವ್ರತ. ಈ ವ್ರತವನ್ನು ಎಲ್ಲರೂ ಅಂದರೆ ಎಲ್ಲ ಮಹಿಳೆಯರು ಕೂಡ ತುಂಬ ಶ್ರದ್ಧಾ ಭಕ್ತಿಯಿಂದ ಆಚರಿಸ್ತಾರೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು. ಹಾಗೆ ಹಬ್ಬಗಳು ಬಂತು ಅಂತ ಹೇಳಿದರೆ ಸಿಹಿ ಖಾದ್ಯ ಖಂಡಿತವಾಗ್ಲೂ ಇದ್ದೇ ಇರಬೇಕು. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಒಂದೊಂದು ಹಬ್ಬಕ್ಕೂ ವಿವಿಧ ರೀತಿಯಾದಂಥ ಅಡುಗೆಗಳನ್ನು ಮಾಡಬೇಕು. ಖಂಡಿತವಾಗ್ಲೂ ಈ ಒಂದು ನಮ್ಮ ಅಡುಗೆ ಮನೆಯಲ್ಲಿ ವಿವಿಧ ರೀತಿಯಾದಂಥ ಸಿಹಿ ಖಾದ್ಯಗಳು, ಹಾಗೆ ಪ್ರತ್ಯೇಕ ಬೇರೆ ಬೇರೆ ಹಬ್ಬಕ್ಕೆ ಯಾವ್ಯಾವ ರುಚಿಕರವಾದಂಥ ಅಡುಗೆಗಳು ಬೇಕು ಎಲ್ಲವನ್ನು ಕೂಡ ಈ ನಮ್ಮ ಅಡುಗೆ ಮನೆಯಲ್ಲಿ ನಾವು ನಿಮಗೆ ಹೇಳ್ಕೊಡ್ತೀವಿ. ಇದುವೇ ನಮ್ಮ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಮತ್ತೊಮ್ಮೆ ಪ್ರೀತಿಯ ಸ್ವಾಗತವನ್ನು ಹೇಳ್ತಾ, ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, 40 ವರ್ಷಗಳ ಇತಿಹಾಸ ಇರುವಂಥ ಅರುಣಾ ಮಸಾಲೆಗಳು. ಹಾಗೆಯೇ ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾನ್ಬಾಲ್ ಚಿಕ್ಕಿ, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಕಾಮತ್ ಟೀ. ಅಂತೆಯೇ ಇವತ್ತಿನ ಈ ಸಂಚಿಕೆಯಲ್ಲಿ ಹಬ್ಬದ ಮಹತ್ವವನ್ನು ತಿಳಿಸ್ತಾ, ಹಾಗೆಯೇ ಹಬ್ಬಕ್ಕೆ ಬೇಕಾಗಿರುವಂಥ ಅಡುಗೆಗಳನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ಶ್ರೀಮತಿ ಗೀತಾ ಅವರು. ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾದಂತಹ ಸ್ವಾಗತವನ್ನು ಕೋರ್ತಾ, ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಥ್ಯಾಂಕ್ ಯು. ಸೊ ನಿಮಗೂ ಕೂಡ ವರಮಹಾಲಕ್ಷ್ಮಿ ವ್ರತದ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು. ವಿಶ್ ಯು ದ ಸೇಮ್. ಥ್ಯಾಂಕ್ ಯು ಸೋ ಮಚ್. ಹಬ್ಬ ಅಂತ ಹೇಳಿದ್ರೆ ಏನಾದರೂ ಸಿಹಿ ಖಾದ್ಯಗಳು ಬೇಕು. ಹೌದು. ಸೊ ಈ ಒಂದು ಹಬ್ಬಕ್ಕೆ ನೀವೆಲ್ಲ ಯಾವ ರೀತಿಯಾಗಿ ಯಾವೆಲ್ಲ ಖಾದ್ಯಗಳನ್ನು ತಯಾರಿಸ್ತೀರಿ? ಇದಕ್ಕೆ ಖಾದ್ಯಗಳಂತ ಹೇಳಿದರೆ ನಾವು ಒಂದೊಂದು ರೀಜನಿಗೆ ಹೋದರೆ ಒಂದೊಂದು ಥರ ಇರುತ್ತೆ. ಅಲ್ಲಿ ಏನು ಅವೈಲೇಬಲ್ ಇರ್ತದೆ ಅದನ್ನು ಯೂಸ್ ಮಾಡಿಕೊಂಡು ಸ್ವೀಟ್ಸ್ ಮಾಡ್ತಾರೆ. ಹೌದು. ಹಾಗೆ ನಾವು ನಮ್ಮದು ಮಲೆನಾಡು, ಅಲ್ಲಿ ನಾವು ಹೆಚ್ಚಾಗಿ ಹೋಳಿಗೆ ಮಾಡ್ತೀವಿ. ಹೋಳಿಗೆ ನೈವೇದ್ಯಕ್ಕೆ. ಹೌದು, ನೈವೇದ್ಯಕ್ಕೆ ಹೋಳಿಗೆ ಮಾಡ್ತೀವಿ. ಮತ್ತೆ ಏನಾದರೂ ಒಂದು ಲಡ್ಡು, ಮತ್ತೆ ಕೋಸಂಬರಿ ಮಾಡ್ತೀವಿ, ಪಾನಕ ಮಾಡ್ತೀವಿ, ಅದೆಲ್ಲ ಪ್ರಸಾದಕ್ಕೆ. ಇಷ್ಟೆಲ್ಲ ಇದೆ ಇವತ್ತು. ಯಾವುದೆಲ್ಲ ಹೇಳ್ಕೊಡ್ತಾರೆ? ಆದರೆ ಮತ್ತೆ ಅದರೊಟ್ಟಿಗೆ ನೈವೇದ್ಯಕ್ಕೆ ನಾವು ಬೇರೆ ಎಲೆ ಒಂದು ಬಡಿಸ್ತೀವಿ. ಅದರಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಅದು ನಾವು ಮಾತಾಡ್ತಾ ಮತ್ತೆ ಮಾಡ್ಬೋದು. ಸೊ ಹಾಗಾದ್ರೆ ಇವತ್ತು ಫಸ್ಟ್ ಲಿಸ್ಟ್ ಇದೆಯಾ ಅಥವಾ ಎರಡು ಮಾತ್ರ ಇಂಪಾರ್ಟೆಂಟ್? ಅಂದರೆ ಅದು ನಾವು ಮತ್ತೆ ಸಂಜೆ ಕುಂಕುಮ ಕರಿತೀವಲ್ಲ, ಆಗ ಬರುವವರಿಗೆ ಕೊಡಕ್ಕಂತ ಹೇಳಿ ಅದನ್ನು ಮಾಡ್ತೀವಿ. ಅದೆರಡು ಡಿಶ್ ಮಾಡೋದು. ಖಂಡಿತವಾಗ್ಲೂ ನಮ್ಮ ಕಿಚನ್ಗೆ ಹೋಗೋಣ ಬನ್ನಿ. ಎಸ್ ಮೇಡಮ್. ಸೊ ಮೊದಲಿಗೆ ಯಾವ ಡಿಶನ್ನು ಹೇಳ್ತೀವಿ? ಸ್ವೀಟಿಂದ ಸ್ಟಾರ್ಟ್ ಮಾಡೋಣ. ಹಬ್ಬ ಅಂದರೆ ಸ್ವೀಟ್ ಬೇಕೇ ಬೇಕು. ಸರಿ, ಯಾವ ಸ್ವೀಟ್ ಹೇಳಿ? ಅವಲಕ್ಕಿ ಉಂಡೆ ಮಾಡುವ. ಹಾಂ. ಹೆಚ್ಚಾಗಿ ಲಕ್ಷ್ಮೀ ವ್ರತಕ್ಕೆ ಏನೇ ಇದ್ರೂ ಕೂಡ ಅವಲಕ್ಕಿ ಇಲ್ಲಾಂದ್ರೆ ಕಡಲೆಬೇಳೆ, ಕಡಲೆ ಎರಡನ್ನೂ ಕೂಡ ಉಪಯೋಗಿಸ್ತಾರೆ ಹೆಚ್ಚಾಗಿ. ಅದರದ್ದೇ ಏನಾದರೂ ಪದಾರ್ಥಗಳನ್ನು. ಇವತ್ತು ಅವಲಕ್ಕಿ ಉಂಡೆ ಸ್ಟಾರ್ಟ್ ಮಾಡಿ. ಮೊದಲೇ ನಂಗೊಂದು ಕಡಾಯಿ ಬೇಕು. ಗ್ಯಾಸ್ ಆನ್ ಮಾಡಬೇಕಾ? ಹೌದು. ಈಗ ನಾವು ಇದನ್ನು ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಫ್ರೈ ಮಾಡಬೇಕು. ಒಳ್ಳೆ ಪೇಪರ್ ಅಲ್ಲ, ಇದು ಗಟ್ಟಿ ಅವಲಕ್ಕಿ. ಮೀಡಿಯಂ ಬರ್ತದಲ್ಲ ಅದು. ಪೇಪರ್ ಮತ್ತು ಗಟ್ಟಿ ಅವಲಕ್ಕಿಗಿಂತ ನಡುವಿಂದ ಸ್ವಲ್ಪ. ಹೌದು. ಓಕೆ, ಗಟ್ಟಿನೂ ಅಲ್ಲ, ಪೇಪರ್ ತೀರಾ ಪೇಪರ್ ಸಹ ಅಲ್ಲ. ಒಂದು ಬೌಲ್ ಅವಲಕ್ಕಿ ತಗೊಂಡ್ರೆ ನಮ್ಗೆ ಅರ್ಧ ಬೌಲ್ ಸಕ್ಕರೆ ಸಾಕಾಗ್ತದೆ. ಮತ್ತು ಅದರಲ್ಲಿ ಅರ್ಧ ಅಂದರೆ 1/4 ಬೌಲ್ ತುಪ್ಪ ಸಾಕು.
ಇದು ಪ್ರಮಾಣ ಕರೆಕ್ಟ್ ಆಗಿರ್ಬೇಕು. ಹಾಂ, ಕರೆಕ್ಟ್ ಇರಬೇಕು. ತುಪ್ಪ ನಾವು ನೋಡ್ಕೊಂಡು ಹಾಕ್ಬೋದು, ಹೆಚ್ಚು ಕಮ್ಮಿ 1 ಸ್ಪೂನ್. ಇದು ಎಷ್ಟು ಹೊತ್ತು ಹುರ್ಕೊಳ್ಬೇಕಾಗುತ್ತೆ? ಇದೊಂಚೂರು ಕಲರ್ ಚೇಂಜ್ ಆಗ್ತದೆ, ಸ್ವಲ್ಪ ಲೈಟ್ ಚೇಂಜ್ ಬಂದರೆ ಸಾಕು, ಜಾಸ್ತಿ ಬರಬಾರ್ದು. ಅದಷ್ಟು ಚೇಂಜಸ್ ಆದ ನಂತರ ಅದೇ ನಮ್ಗೆ ಇದು ಯಾಕೆ ಇಷ್ಟು ಫ್ರೈ ಮಾಡೋದಂದರೆ ಅರೋಮಾ ಒಳ್ಳೆ ಬರುತ್ತೆ, ಮತ್ತು ಇದು ಫೈನ್ ಪೌಡ್ರ್ ಆಗಬೇಕು. ಅದಕ್ಕೋಸ್ಕರ ಆಲ್ರೆಡಿ ಈ ಥರ ಅವಲಕ್ಕಿ ಹೀಗೆ ಇರುತ್ತಲ್ಲ, ಒಣ ಡ್ರೈ ಇರುತ್ತೆ. ಹೌದು, ಆದರೆ ಅದು ಮಿಕ್ಸಿಗೆ ಹಾಕುವಾಗ ಪುಡಿ ಆಗಿರೋದಿಲ್ಲ. ಇಲ್ಲ, ನಾವಿಷ್ಟು ಹುರಿದ್ರೂ ಉಂಟಲ್ಲ, ಮತ್ತೆ ನಾವು ಟೆಸ್ಟ್ ಮಾಡಿ ಮಾಡಿ ಪೌಡ್ರ್ ಮಾಡಬೇಕಾಗ್ತದೆ. ಓಕೆ. ಸೊ ಟೇಸ್ಟೆಡ್ ಆ್ಯಂಡ್ ಟ್ರಸ್ಟೆಡ್ ಹೇಗೆ ನಮ್ಮ ಅರುಣಾ ಮಸಾಲು, ಹಾಗೆ ಇದು ನೀವು ಹಾಗೆ ಅದನ್ನು ಟೆಸ್ಟ್ ಮಾಡಿ ಮಾಡಿ ಅದರ ನಂತರ ಅದರ ಟೇಸ್ಟ್ ಗೊತ್ತಾಗಿದೆ. ಬಹುಶಃ ಇದು ನೀವು ಹುರಿಯೋದಿದ್ರೆ ಒಂಥರ ರಾ ಇದು ಟೇಸ್ಟ್ ಹಸಿ ಹಸಿ ಆಗುತ್ತೆ. ಹೌದು, ಮತ್ತೆ ತಿನ್ನುವಾಗೆಲ್ಲ ಅಂಟ್ಬೋದು ಬಾಯಿಗೆ. ಇದು ಫುಲ್ ಫ್ರೈ ಆಗಿ ಡ್ರೈ ಆಗ್ತದಲ್ಲ, ಮತ್ತೆ ನಾವು ಅದನ್ನು ತುಪ್ಪದೊಟ್ಟಿ ಬ್ಲೆಂಡ್ ಮಾಡೋದ್ರಿಂದ ಅದು ಗೊತ್ತಾಗಲ್ಲ ನಮ್ಗೆ. ಇದು ಹೇಗಂದ್ರೆ ನಾವು ಬೇಸನ್ ಲಡ್ಡು ತಿಂತೀವಲ್ಲ, ಅದೇ ಥರ ಬರುತ್ತೆ ನೋಡಿ. ಇವಾಗ ಇದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಉಂಟು, ಸೈಜ್ ಕೂಡ ಹಾಗೆ ಹೌದು, ಸ್ವಲ್ಪ ಶ್ರಿಂಕ್ ಆಗುತ್ತೆ ಇದು. ಹೌದು, ನಾವು ಇಮಿಡಿಯೇಟ್ ಇದನ್ನೊಂದು ಬೇರೆ ಪ್ಲೇಟಿಗೆ ಹಾಕ್ಕೊಳ್ಳುವ. ಹಾಂ, ಹಾಕ್ಕೊಳ್ಳಿ. ಬೇಗನೆ ಆಯಿತು ಇದು ಸ್ವಲ್ಪ. ಈಗ ನಾವು ಆಫ್ ಮಾಡ್ಬೋದು, ಅಥವಾ ನಾವೀಗ ಇದನ್ನೆಲ್ಲ ಫ್ರೈ ಮಾಡಿ. ಇದಕ್ಕೆ ಏನಿಲ್ಲ, ನಾವು ದ್ರಾಕ್ಷಿ ಹಾಕೋದು ಬೇಡ, ತುಂಬ ದಿನ ಇಡ್ಲಿಕ್ಕೆ ಬರೋದಿಲ್ಲ ದ್ರಾಕ್ಷಿ ಹಾಕಿದರೆ. ಈಗ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಇದು ಗೇರು ಬೀಜ ಹಾಕುವ. ಹಾಕಬೇಕಾ? ಹಾಂ, ಎಷ್ಟು ಹಾಕಲಿ ನೋಡ್ಕೊಳ್ಳಿ. ಪೂರ್ತಿ ಹಾಕಲೇ ಹಾಕಿ, ಪೂರ್ತಿ ತಗೊಳ್ತದೆ. ಟೇಸ್ಟ್ ಒಳ್ಳೆ ಬರುತ್ತೆ. ಹಾಂ, ಟೇಸ್ಟ್ ಒಳ್ಳೆ ಬರುತ್ತೆ. ನೀವು ಹೇಳಿದ್ರಿ ನೀವು ಇದು ಮಲೆನಾಡಿಂದ. ಹೌದು. ಸೊ ಮಲೆನಾಡಲ್ಲಿ ಈ ವ್ರತವನ್ನು ಯಾವ ರೀತಿಯಾಗಿ ಆಚರಿಸ್ತೀರಿ? ಮಲೆನಾಡಲ್ಲಿ ಅಂತ ಹೇಳಿದರೆ ಪ್ರತಿಯೊಂದು ಚೇಂಜಸ್ ಇರುತ್ತೆ. ಈ ಕಲಶ ಇಡೋದ್ರಿಂದ ಹಿಡಿದು ಮತ್ತೆ ಅರಿಶಿನ ಕುಂಕುಮ ಕೊಡೋದು, ಮತ್ತು ಕೆಲವ್ರು ಬಾಗಿನ ಕೊಡ್ತಾರೆ, ಕೆಲವ್ರು ಕೊಡೋದಿಲ್ಲ. ಹಾಗೆ ಅದೇ ಆ್ಯಕ್ಚುಲಿ ಇದು ನಮ್ಮ ಮಲೆನಾಡಿನ ಹಬ್ಬನೇ ಅಲ್ಲ, ಇದು ಆಂಧ್ರದ್ದು. ಇದು ಒಂದು ಪ್ರತಿಯೊಂದರಲ್ಲೂ ಚೇಂಜಸ್ ಇರ್ತದೆ. ಕಲಶ ಇಡೋದು, ಕೆಲವರು ಕಲಶದ ಕೊಡಪಾನದೊಳಗೆ ಗೋಧಿ ತುಂಬ್ತಾರೆ, ಇಲ್ಲದೆ ಅಕ್ಕಿ ತುಂಬ್ತಾರೆ. ಕೆಲವರು ನೀರು ತುಂಬಿ ಅದರ ಮೇಲೆ ತೆಂಗಿನಕಾಯಿ, ವೀಳ್ಯದೆಲೆ ಅದೆಲ್ಲ ಇಟ್ಟು, ಕೆಲವರು ಮಾವಿನ ಎಲ್ಲ ಇರ್ತಾರೆ. ಹಾಗೆ ಡಿಫ್ರೆನ್ಸ್ ಇರ್ತದೆ, ಅವರ ಪದ್ಧತಿ ಹೇಗೆ ಬಂದಿದೆ ಹಾಗೆ ಮಾಡ್ತಾರೆ. ಮತ್ತು ಇದು ಕೂಡ ಹಾಗೆ ಮೇಯ್ನ್ ಬೇಕಾಗದ ಅಡುಗೆದಲ್ವ, ಪೂಜೆ ಆದರೆ ತನ್ನಷ್ಟಕ್ಕೆ ಆಗ್ತದೆ. ಪುರೋಹಿತರನ್ನು ಕರೆಸಿನೂ ಮಾಡ್ತಾರೆ, ಇಲ್ದಿದ್ರೆ ಹೆಂಗಸರು ಮನೆಯಲ್ಲಿ ನಮ್ಮ ಕಡೆ ಎಲ್ಲ ಅವರವರೇ ಮಾಡ್ಕೊಳ್ಳೋದು, ಮನೆಯಲ್ಲೇ ಮಾಡೋದು. ಪುರೋಹಿತರನ್ನೆಲ್ಲ ಕರೆಯೋದಂತೇನಿಲ್ಲ. ಲಕ್ಷ್ಮಿ ಯಾರಿಗೆ ಬೇಡ, ಹೇಗೆ ಬೇಕಾದರೂ ಕರೆದ್ರೂ ಅಂದರೆ ಬರೋದು ಕಷ್ಟ. ಹೌದು, ಭಕ್ತಿ ಬೇಕು. ನಮ್ಮ ಮನೆಗೆ ಬರಬೇಕು ಅಂದರೆ ನಮ್ಮ ಭಕ್ತಿ ಇರಬೇಕು. ಹಾಗೆ ನನ್ಗನ್ಸತ್ತೆ ಇದು ಹಬ್ಬ ಹಾಗೆ ತುಂಬ ಪಾಪ್ಯುಲರ್ ಆಗಿದೆ ಅಂಥೇಳಿ, ಎಲ್ಲರಿಗೂ ಬೇಕಲ್ವಾ. ಹಾಗೆ ಅವರವರ ಇದರ ಪ್ರಕಾರ ಅನುಕೂಲ ತಕ್ಕ ಅವ್ರವ್ರು ಮಾಡ್ಕೊಳ್ತಾರೆ. ಕೆಲವರು ತುಂಬ ಗ್ರ್ಯಾಂಡಾಗಿ ಎಲ್ಲ ಡೆಕೋರೇಷನ್ ಮಾಡಿ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ. ಕೆಲವರು ಇದ್ದ ಮಟ್ಟಿಗೆ ಅದೇ ದೇವ್ರ ಮಂಟಪದಲ್ಲೇ ಸಣ್ಣದೊಂದು ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾರೆ. ಅಷ್ಟೊತ್ತರ ಮತ್ತೆ ಒಂದು ಹೂವು ಹಾಕಿದ್ರು ತಗೊಳ್ತಾಳೆ ಅವಳು. ಅದೇ ಮತ್ತೆ ನಿಮ್ಮ ಭಕ್ತಿ ಮುಖ್ಯ, ಭಕ್ತಿ ಪ್ರಧಾನವಾಗಿರುತ್ತೆ. ಬಾಕಿ ಎಲ್ಲ ನೀವು ನಿಮ್ಮ ಆಚರಣೆಯ ಬಗ್ಗೆ ನಿಮ್ಮ ಶಕ್ತಿ ಅನುಸಾರವಾಗಿ ನೀವು ಮಾಡ್ಕೊಳ್ಳೋದು. ಹೌದು. ಸೊ ಮಾತಾಡ್ತಾ ಇದು ಕೂಡ ತಣ್ಣಗಾಯ್ತು. ಇದನ್ನೀಗ ನಾವು ಜಾರಲ್ಲಿ ಹಾಕಿ ಪೌಡ್ರ್ ಮಾಡ್ಕೊಳ್ಳುವ. ನಾವಿದ್ರೊಟ್ಟಿಗೆ ಏಲಕ್ಕಿ ಹಾಕ್ಬೋದು, ಲವಂಗ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಇದ್ರದ್ದು. ಏಲಕ್ಕಿ ಲವಂಗ ಎರಡೂ ಹಾಕ್ಬೋದು, ಕೂಡ ಮಿಕ್ಸ್ ಮಾಡಿನೂ ಹಾಕ್ಬೋದು. ಆದರೆ ಆ ಲವಂಗ ಹಾಕಿದರೆ ಒಂಥರ ತುಂಬ ಲವಂಗದೇ ಪರಿಮಳ ಬರೋದಿಲ್ವಾ? ಇಲ್ಲ, ನೀವು ತಿಂದು ನೋಡಿ ಮತ್ತೆ ಹೇಳ್ತೀರಿ. ನಾನು ಇನ್ನೊಂದು ಹೇಳ್ತಾರೆ, ಈ ಲವಂಗ ಲಕ್ಷ್ಮಿಯ ಸಮಾನ ಅಂತ ಹೇಳಿ ಕೆಲವರು ಹೇಳ್ತಾರೆ. ಲವಂಗ, ಕಾಳುಮೆಣಸು ಸ್ವಲ್ಪ ಕೆಳಗೆ ಬಿದ್ದರೂ ಕೂಡ ಅದನ್ನ ಹೆಕ್ಕಿ ತೆಗಿಬೇಕು ಅಂತ ಹೇಳ್ತಾರೆ. ಸೊ ಹಾಗಾಗಿ ಲಕ್ಷ್ಮೀ ಪೂಜೆಗೆ ಅವಲಕ್ಕಿ ಹಾಗೂ ಲವಂಗ ಇಷ್ಟೇನಾ? ಇದಕ್ಕೆ ಈಗ ಅಷ್ಟೇ ಸಾಕು, ಮತ್ತೆ ಸಕ್ಕರೆ ಬೇರೆ. ಹೌದು, ಫೈನ್ ಪೌಡರ್. ಸಾಕು ಅನ್ಸುತ್ತಲ್ಲ, ಫೈನ್ ಆಗಿದೆ.
ಇನ್ನೂ ಫೈನ್ ಆಗಬೇಕಾ? ಸಾಕು. ಸಾಕು. ಇದನ್ನು ಇವಾಗ ಒಂದು ಬೌಲಲ್ಲಿ ಹಾಕ್ಕೊಳ್ಳುವ. ಮತ್ತು ಇದೇ ಜಾರಲ್ಲಿ ನಾವು ಸಕ್ಕರೆ ಹಾಕಿ ಪೌಡರ್ ಮತ್ತೆ ಮಾಡ್ಕೊಳ್ಳುವ. ಪುಡಿ ಮಾಡೋದು. ಹೌದು ಹೌದು. ಇದಂದರೆ ನಾವು 2 ದಿನ ಮುಂಚೆ ಮಾಡಿಟ್ಕೊಳ್ಲಿಕ್ಕಾಗ್ತದೆ. ಅವತ್ತೇ ಮಾಡ್ಕೊಳ್ಬೇಕಂತ ಏನಿರೋದಿಲ್ಲ. ಈಗ ಇದು ನಾವು ಫ್ರೈ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಇದಕ್ಕೆ ಹಾಕ್ಕೊಳ್ಳುವ. ತುಪ್ಪವನ್ನು ಸೇರಿಸ್ಕೊಳ್ಳೋದಾ ಅಥವಾ ತುಪ್ಪನೂ ಸೇರಿಸ್ಕೊಳ್ಬೇಕು. ತುಪ್ಪ ಬಿಸಿ ಇದ್ದರೆ ಒಳ್ಳೆಯದು. ನಾವು ಇಲ್ಲಿ ಸ್ವಲ್ಪ ತುಪ್ಪ ಇದೆ, ಇದನ್ನು ಕೂಡ ಚೂರು ಕಾಯಿಸ್ಕೊಂಡೆ ಹಾಕುವ, ಆಗ ಬೇಗ ಉಂಡೆ ಆಗುತ್ತೆ. ಬಿಸಿ ಬಿಸಿಯಾಗಿ ಹಾಕ್ಕೊಂಡ್ರೆ ಅಂದರೆ ಸಕ್ಕರೆ ಮೆಲ್ಟ್ ಆಗುತ್ತೆ. ಹೌದು, ಸಕ್ಕರೆ ಒಟ್ಟಿಗೆ ಬೇಗ ಅದು ಬ್ಲೆಂಡಿಂಗ್ ಚೆನ್ನಾಗಿ ಬರುತ್ತೆ. ತೀರಾ ಬಿಸಿ ಬೇಡ ಅಲ್ಲ? ಬೇಡ, ಸಾಕು, ಕರಗಿದ್ರೆ ಸಾಕಷ್ಟೇ. ಹಾಕ್ತೇನೆ ಪೂರ್ತಿ. ಹಾಕಿ. ಇದಕ್ಕೆ ತುಪ್ಪ ಸ್ವಲ್ಪ ಕಮ್ಮಿ ಆದ್ರೂ ಪರವಾಗಿಲ್ಲ, ಕಾಲು ಬೇಕಂತ ಇಲ್ಲ, ಅದಕ್ಕಿಂತ ಕಮ್ಮಿ ಆದ್ರೂ ಓಕೆ. ಉಂಡೆ ಕಟ್ಲಿಕ್ಕೆ ಬರುತ್ತೆ. ಅಂದರೆ ನೋಡಿಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಬೇಕು. ಇದೆಲ್ಲ ಹೀಗೆ ನೋಡಿ, ಒಂದು ಒದ್ದೆ ಆದಾಗೆ ಕನ್ಸಿಸ್ಟೆನ್ಸಿ ಬರುತ್ತೆ, ಅಷ್ಟು ಬಂದರೆ ಸಾಕು. ಇಷ್ಟು ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ತೀರಾ ಸ್ವಲ್ಪ ಇನ್ನೂ ಹೆಚ್ಚಿಗೆ ಬೇಕು ಅಂತ ಬೇಕಂತ ಇಲ್ಲ. ಈಗ ಇದು ಮುಟ್ಬೋದು, ಅಷ್ಟು ತಣ್ಣಗಿದೆ. ಹಾಕ್ಕೊಳ್ಳುವ, ಉಂಡೆ ಮಾಡ್ಕೊಳ್ಳುವ. ಇದು ಒಂದು ಕಪ್ಪಲ್ಲಿ ಉಂಡೆ ಬರಲಿಲ್ಲ ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ತಾರೆ. ಇದಕ್ಕೆ ನೀರು ನಾವು ಮುಟ್ಲಿಕ್ಕೆ ಇಲ್ಲ, ಆಗ ಹಾಳಾಗುತ್ತೆ. ಆವಾಗ ನೀರು ಮುಟ್ಟಿಸಿದ್ರೆ ಹಾಳಾಗುತ್ತೆ. ಮತ್ತು ಅದು ಇದು ಕೂಡ ಇದು ಆಗ್ಬೋದು, ಎಂತ ಒಂಥರ ಅಂಟು ಬರ್ಬೋದು. ಅದಕ್ಕೆ ನೀರು ಮುಟ್ಸೋದು ಬೇಡ, ಬರೀ ಇದರಲ್ಲೇ ಇದು ಉಂಡೆ. ಅಷ್ಟು ಇನ್ನೂ ಬೆಟ್ಟಬೇಕು ಅಂತ ಹೇಳಿದ್ರೆ ತುಪ್ಪ ಸೇರಿಸ್ಕೊಳ್ಬೋದು. 1 ಕಪ್ ಅವಲಕ್ಕಿಯಲ್ಲಿ ಒಂದು ಮೀಡಿಯಮ್ ಸೈಜಿಂದ 5 ಲಡ್ಡು ಆಗುತ್ತೆ. ಇದು ಮಾತ್ರ ಚೆನ್ನಾಗಿ ಕಟ್ಟಬೇಕು. ನಾನು ಹೇಳ್ದೆ ಅಲ್ಲ, ನಾನು ಫಸ್ಟ್ ಲಡ್ಡು ಮಾಡುವ ನನ್ನ ಎಕ್ಸ್ಪೀರಿಯನ್ಸ್ ನಂಗೆ ನೆನಪು ಬರ್ತಾ ಇದೆ. ಸೊ ನನಗೆ ಆವಾಗ ಗೊತ್ತಿರಲಿಲ್ಲ ಎಷ್ಟು ಹೇಗೆ. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅಲ್ವಾ? ಫಸ್ಟ್ ನಾನು ಮಾಡುವಾಗ ಹೀಗೆ ಒತ್ತಿ ಎಲ್ಲ ಮಾಡಿದ್ದೆ. ಎಲ್ಲ ಆಗಿ ಸರ್ವ್ ಮಾಡುವಾಗ ಎಲ್ಲ ಪುಡಿ ಪುಡಿ, ಆಮೇಲೆ ಸ್ಪೂನಲ್ಲೇ ಕೊಡಬೇಕಾಯ್ತು. ಅಲ್ಲ, ಮತ್ತೆ ಕಟ್ಲಿಕ್ಕೆ ಬರುತ್ತೆ, ಚೂರು ಬೆಚ್ಚಗೆ ಮಾಡ್ಕೊಂಡ್ರೆ ಸಾಕಾಗುತ್ತೆ. ಆ ಅನುಭವ ಬರ್ಬೇಕಲ್ಲ. ಸೊ ನೆಕ್ಸ್ಟ್ ಆದ್ರೆ ಆಮೇಲೆ ಗೊತ್ತಾಯ್ತು. ಸೊ ತಪ್ಪು ಮಾಡಿನೇ ನೆಕ್ಸ್ಟ್ ಸರಿಯಾಗುತ್ತೆ. ನೀವಿದು ಟೇಸ್ಟ್ ಮಾಡಿದ್ದೀರಾ ಮೊದಲು ಅವಲಕ್ಕಿ ಲಡ್ಡು? ಹೀಗೆ ಎಲ್ಲ ನಮ್ಮ ಬಂದಂತ ಅತಿಥಿಗಳು ಮಾಡಿಕೊಟ್ಟಿದ್ದನ್ನ ನಾನು ಟೇಸ್ಟ್ ನೋಡಿದ್ದೀನಿ ಅಷ್ಟೇ ಹೊರತು ನಾನಾಗಿಯೇ ತಯಾರಿಸಿಲ್ಲ, ಮಾಡಲಿಲ್ಲ. ಇದು ಸ್ವಲ್ಪ ನಾವು ಇದು ನಟ್ಸ್ ಎಲ್ಲ ಹಾಕ್ತೀವಲ್ಲ, ಅದು ಸ್ವಲ್ಪ ಡಿಸ್ಟರ್ಬ್ ಮಾಡ್ತದೆ ಉಂಡೆ ಕಟ್ಟುವಾಗ. ಮತ್ತು ಗ್ರೇಪ್ಸ್ ಹಾಕಿದರೆ ಉಂಟಲ್ಲ, ಅದು ಸ್ವಲ್ಪ ಇದು ಹಾಳಾಗ್ಬೋದು, ತುಂಬ ದಿನ ಇಟ್ಕೊಳ್ಳಿಕ್ಕೆ ಬರಲ್ಲ. ಹೌದು, ಮತ್ತು ಅದು ಪಸೆ ಬರ್ತದಲ್ಲ, ನೀರಾದರೆ ಮತ್ತೆ ಹೋಗ್ತದೆ. ಮತ್ತು ಇದು ಕಟ್ಟಿದ ತಕ್ಷಣ ಖಾಲಿ ಆಗುತ್ತೆ, ಏನು ಉಳಿಯೋದು. ಆದರೆ ಹೇಳಿದ್ದು ಎಷ್ಟೆಲ್ಲ ನಾವು ವಿಜೃಂಭಣೆಯಿಂದ ಕೂಡ ಮಾಡ್ಬೋದು, ಕಮ್ಮಿ ವೆಚ್ಚದಲ್ಲೂ ಕೂಡ ಮಾಡ್ಬೋದು. ಈ ಕುಚೇಲನ ಮನೆಗೆ ಹೋದರೆ ಹೇಗೆ ಅವಲಕ್ಕಿಯಲ್ಲೇ ತೃಪ್ತಿ. ಹೌದು, ಅದೇ ರೀತಿ. ಈಗ ಇದು ಉಂಡೆ ಎಲ್ಲ ಕಟ್ಟಿ ರೆಡಿಯಾಗಿದೆ, ಈಗ ಸರ್ವ್ ಮಾಡುವ. ಇದು ತುಂಬ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ನಾವು ಹೇಗೆ ಬೇಸನ್ ಲಡ್ಡು ಮಾಡ್ತೀವಿ ಅದೇ ಥರ. ಸ್ವೀಟ್ ರೆಡಿ. ಸೊ ಬೇಸನ್ ಲಡ್ಡು ಥರ ನೀವಾಗಲೇ ಹೇಳಿದ್ರಿ, ಬೇಸನ್ ಲಡ್ಡು ಹಾಗೆ ಕಾಣುತ್ತೆ, ಅದೇ ಟೈಪ್ ಬರುತ್ತೆ ಅಂತ ಹೇಳಿ. ಖಂಡಿತವಾಗ್ಲೂ. ಆದರೆ ಇದು ಅವಲಕ್ಕಿಯಿಂದ ಮಾಡಿದ್ದು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಹಬ್ಬದ ವಿಶೇಷ ದಿನಕ್ಕೆ ವಿಶಿಷ್ಟವಾದಂಥ ಒಂದು ಲಡ್ಡು, ಅದರಲ್ಲೂ ಕೂಡ ಅವಲಕ್ಕಿ ಪಾಯಸ ಮಾಡಿರ್ತಾರೆ. ಅವಲಕ್ಕಿಯಿಂದ ಬೇರೆ ಯಾವುದಾದ್ರೂ ರೀತಿಯಾದಂಥ ಖಾದ್ಯಗಳನ್ನು ತಯಾರಿಸ್ತೀವಿ. ನಾವಂತೂ ಪಂಚಕಜ್ಜಾಯವನ್ನು ಹೆಚ್ಚಾಗಿ ಮಾಡ್ತೀವಿ. ಆದರೆ ಲಡ್ಡು ಹೇಗೆ ಮಾಡೋದು ಮತ್ತೊಮ್ಮೆ ನೋಡಿ.
ಅವಲಕ್ಕಿ ಲಡ್ಡು ತಯಾರಿಸೋ ವಿಧಾನ. ಮೊದಲಿಗೆ 1 ಕಪ್ ಗಟ್ಟಿ ಅವಲಕ್ಕಿಯನ್ನು ಘಮ ಬರುವವರೆಗೂ ಹುರಿದು ತಣ್ಣಗಾದ ನಂತರ ಲವಂಗ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ನಂತರ ಅದೇ ಪ್ರಮಾಣದಲ್ಲಿ ಸಕ್ಕರೆ ಪುಡಿ, ಸ್ವಲ್ಪ ತುಪ್ಪ ಹಾಗೂ ತುಪ್ಪದಲ್ಲಿ ಹುರಿದ ಗೋಡಂಬಿ ಸೇರಿಸಿ ಚೆನ್ನಾಗಿ ಬೆರೆಸಿ ಆನಂತರ ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಅವಲಕ್ಕಿ ಲಡ್ಡು ತಯಾರು. ಹಬ್ಬಕ್ಕೆ ಬೇಕಾಗಿರುವಂಥ ಒಂದು ಲಡ್ಡು ಅಂತೂ ತಯಾರಾಯಿತು. ಸ್ವೀಟ್ ನೋಟಲ್ಲೇ ಸ್ಟಾರ್ಟ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹಬ್ಬಕ್ಕೆ ಯಾವ ರೀತಿಯಾದಂಥ ಅಡುಗೆಗಳನ್ನು ತಯಾರಿಸ್ತಾರೆ ಇದನ್ನು ಕೂಡ ಹೇಳ್ಕೊಡ್ತಾರೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ಅರುಣಾ ಮಸಾಲಾ ಟೇಸ್ಟ್ ಆ್ಯಂಡ್ ಟ್ರಸ್ಟ್ ಸಿನ್ಸ್ 1980, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್, ಹಾನ್ಬಾಲ್ ಚಿಕ್ಕಿ, ಫ್ಲೋರಮ್ಮ ಫ್ಲೋರ್ ಕ್ಲೀನರ್, ಶಶಿ ಪ್ಲಸ್ ಬ್ಯೂಟಿ ಸೋಪ್, ಹಾಗೆಯೇ ಕಾಮತ್ ಟೀ. ಒಂದಂತೂ ಅವಲಕ್ಕಿ ಲಡ್ಡು ರೆಡಿಯಾಗಿದೆ. ಸಿಹಿ ಸಿಹಿಯಾಗಿರುವಂಥ ಅವಲಕ್ಕಿ ಲಡ್ಡು. ಈಗ ಸಿಹಿ ಖಾದ್ಯವು ಆಗಲೇ ಏನೋ ಹೇಳಿದರು, ಹಾಂ ಕೋಸಂಬರಿ. ಯಾವ ರೀತಿಯಾದಂಥ ಕೋಸಂಬರಿ ಹೇಳ್ಕೊಡ್ತಾರೆ ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಕೋಸಂಬರಿ ಹೇಳ್ಕೊಡ್ತೀನಿ ಅಂತ ಹೇಳಿದ್ರಿ. ಸೊ ಇದರಲ್ಲಿ ನನಗೆ ಗೊತ್ತಿರುವಂಥ ಕೋಸಂಬರಿ ಅಂತ ಹೇಳಿದರೆ ಹೆಸರು ಬೇಳೆಯ ಕೋಸಂಬರಿ. ನೀವು ಯಾವ ಕೋಸಂಬರಿ? ನಾನೀಗ ಹೆಸರು ಕಾಳಿನ ಕೋಸಂಬರಿ ಮಾಡ್ತೇವೆ. ವೆರಿ ನೈಸ್. ಇದು ಹೆಸರು ಕಾಳಿಂದ ಅಂದರೆ ಇದೊಂದು ಸ್ವಲ್ಪ ಮೊಳಕೆ ಬರಬೇಕಷ್ಟೇ, ಸ್ವಲ್ಪ ಬಂತ ಇಲ್ವ ಅಂತ ಹೇಳಿ ಅಷ್ಟೇ. ನಾವು ಹಿಂದಿನ ದಿನ ನೆನೆಸಿಟ್ರೆ ಬರಬಾರ್ದು, ಅದು ಟೇಸ್ಟ್ ಚೇಂಜ್ ಆಗ್ತದೆ. ಸ್ವಲ್ಪ ಅವಾಗಷ್ಟೇ ಬರ್ತಾ ಇರಬೇಕು. ಬೆಳಗ್ಗೆ ಹಾಕಿ ಮಧ್ಯಾಹ್ನದಷ್ಟೊತ್ತಿಗೆ ಬರುತ್ತೆ ಅದು, ಹಾಗಿರ್ಬೇಕು. ಹಿಂದಿನ ದಿನ ನೆನೆಸಿಟ್ಟಿರ್ಬೇಕು. ಮಾರನೇ ದಿನ ನೀರೆಲ್ಲ ತೆಗೆದು ಒಂದು ಕಟ್ಟಿಟ್ರೇನು ಬರ್ತದೆ. ಹಾಗೆ ಮುಚ್ಚಿಟ್ರು ಏರ್ ಟೈಟ್ ಡಬ್ಬದಲ್ಲಿ ಮುಚ್ಚಿಟ್ರು ಬರುತ್ತೆ. ಈಗ ಹಾಗೆ ಮಾಡ್ಕೊಂಡು ತಂದಿದ್ದೀನಿ ನಾನು. ನೋಡಿ ಇಲ್ಲಿ. ಸೊ ನೋಡಿ ಅಂತ ಹೇಳಿದ್ರೆ ಬೇಬಿ ಸ್ಪ್ರೌಟ್. ಓಕೆ, ವೆರಿ ನೈಸ್. ಈಗ ಇದು ಸ್ಪ್ರೌಟ್ ಬಂದಿದೆ. ಇದಕ್ಕೇನಿಲ್ಲ ಮೇಡಮ್, ಇದನ್ನು ನಾವೆಲ್ಲ ಒಂದು ಬೌಲಲ್ಲಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದು, ಮೇಲಿಂದ ಒಂದು ಒಗ್ಗರಣೆ ಕೊಡೋದು ಅಷ್ಟೇ. ತುಂಬ ಈಸಿ ರೆಸಿಪಿ ಇದು. ನಾವೊಂದು ಬೌಲ್ ತಗೊಳ್ಳುವ. ಈಗ ಇಂಗ್ರೀಡಿಯೆಂಟ್ಸೇ 1 by 1 ಹಾಕುವ. ನೋಡಿ, ಇದು ನೀರೆಲ್ಲ ಏನೂ ಇಲ್ಲ ಇದರಲ್ಲಿ. ಈಗ ಸ್ವಲ್ಪ ದಾಳಿಂಬೆ ಕಾಳು ಹಾಕ್ಕೊಳ್ಳುವ. ಇದೆಲ್ಲ ನೋಡಲಿಕ್ಕೂ ಅಟ್ರಾಕ್ಟಿವ್ ಇರ್ತದೆ ಮತ್ತು ಟೇಸ್ಟ್ ವೈಸ್ ಕೂಡ ಚೆನ್ನಾಗಿರುತ್ತೆ. ಈಗ ನಾವು ಸೌತೆಕಾಯಿ, ಮುಳ್ಳು ಸೌತೆಕಾಯಿ ಹೆಚ್ಚಿಟ್ಟಿದ್ದು ಹಾಕ್ಕೊಳ್ಳುವ. ಆ್ಯಕ್ಚುಲಿ ಸ್ಯಾಲಡ್ಸ್ ಅಂತ ಈಗೆಲ್ಲ ಹೋಟೆಲಲ್ಲಿ ಶುರು ಮಾಡಿದ್ದಾರೆ. ಹೌದು, ಅಲ್ಲಿ ಹಣ ಕೊಟ್ಟು ತಿನ್ನೋ ಬದಲು ಮನೇಲಿ ಈ ಥರ ಸಿಂಪಲಾಗಿ ಮಾಡ್ಕೊಳ್ಬೋದು. ಈಗ ನಾವೊಂದು ಒಗ್ಗರಣೆ ಇಟ್ಕೊಳ್ಳುವ ಸೌಟಲ್ಲಿ. ಆಯಿಲ್ ಹಾಕ್ಲಲ್ಲ? ಹಾಂ. ಸೊ ಎಲ್ಲವೂ ಹೆಲ್ದಿ. ನೀವಿಷ್ಟು ಒಳ್ಳೆ ಹೆಲ್ದಿ ರೆಸಿಪಿ ಹೇಳ್ಕೊಡುವಾಗ ನಾವು ಹೆಲ್ದಿ ಆಯಿಲ್ ಯೂಸ್ ಮಾಡ್ತಾ ಇದ್ದೀವಿ. ಅದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಸೊ ವಿಟಮಿನ್ ಎ, ಡಿ, ಇ ಎನ್ರಿಚ್ಡ್ ಆಯಿಲ್ ಹಾಕ್ಬೇಕಾ? ಹಾಕಿ. ಹಾಂ, ಇದು ಹೆಲ್ದಿ ಆಗಿರೋದ್ರಿಂದ ಹಾಕಿ ಹೇಳಿದ್ರು ನಮ್ಗೆ ಏನು ತೊಂದರೆ ಇಲ್ಲ. ಇದರಲ್ಲಿ ಆಯಿಲ್ ಮೇನ್ ಆಗ್ತದೆ. ಓ, ಓಕೆ ಓಕೆ. ಸಾಸಿವೆ ಹಾಕ್ತೀನಿ. ಇದು ಆಫ್ ಮಾಡಲಾ? ಹಾಂ, ಮಾಡ್ಬೋದು. ಅಂದರೆ ಅದೇ ಬಿಸಿಗೆ ಎಲ್ಲವೂ ಕೂಡ ಫ್ರೈ ಆಗ್ತದೆ. ಹೌದು. ಈಗ ಒಣಮೆಣಸು ಮತ್ತು ಕರಿಬೇವು ಸೊಪ್ಪು ಹಾಕ್ತಾ ಇದ್ದೀನಿ. ಮತ್ತು ಇಂಗು, ಇದು ರಿಯಲ್ ಟೇಸ್ಟ್ ಮೇಕರ್ ಇದೆ ಇದರಲ್ಲಿ. ಇದನ್ನು ಮಾತ್ರ ಮರಿಲೇಬಾರ್ದು. ಮತ್ತು ಸ್ವಲ್ಪ ಗ್ರೀನ್ ಚಿಲ್ಲಿ, ಸ್ವಲ್ಪ. ಅದು ನಾವು ಮಕ್ಕಳಿಗೆ ಅಂತ ಆದರೆ ಹಾಕದೇ ಇದ್ರೆ ನಡೀತದೆ, ಬರೀ ಒಣಮೆಣಸಿಂದೆ ಖಾರ ಸಾಕಾಗುತ್ತೆ. ಈಗ ನಾವು ಇದನ್ನು ಇದಕ್ಕೆ ಹಾಕೊಳ್ಳುವ. ಹೆಚ್ಚಾಗಿ ಈ ಕೋಸಂಬರಿ ಪದ್ಧತಿ ಹೇಳಬೇಕು ಅಂತ ಹೇಳಿದ್ರೆ ಮಲೆನಾಡು ಈ ಕಡೆ, ನಮ್ಮ ಕಡೆ ಮೈಸೂರು, ಬ್ಯಾಂಗ್ಳೂರು ಈ ಕಡೆ ಎಲ್ಲ ಹೋದರೆ ಹೆಚ್ಚಾಗಿ ಕೋಸಂಬರಿ ಇದ್ದೇ ಇರುತ್ತೆ. ಒಂದು ಎಲೆ ಊಟ ಅಂತ ಹೇಳಿದ್ರೆ ಮೊದಲಿಗೆ ಬಳಸುವಂತದ್ದು ಉಪ್ಪಿನಕಾಯಿ ಕೋಸಂಬರಿ. ಈಗ ನೋಡಿ, ತೆಂಗಿನಕಾಯಿ ಉಂಟಲ್ಲ, ತೆಂಗಿನಕಾಯಿ ಹಾಕೊಳ್ಳುವ. ಮತ್ತು ಕೊತ್ತಂಬರಿ ಸೊಪ್ಪು. ಇದನ್ನು ಮಿಕ್ಸ್ ಮಾಡೋದು ಒಂದೇ ಇರೋದಷ್ಟೇ, ಮತ್ತೆ ಅಂತ ಇಲ್ಲ, ಬೇಯಿಸ್ಲಿಕ್ಕೆಲ್ಲ ಏನಿಲ್ಲ. ಅದನ್ನು ಹಸಿನೇ ಹಾಕಿದ್ದೀವಿ. ಹೆಸರು ಕಾಳು
ಈಗ ಟೇಸ್ಟಿಗೆ ಬೇಕಾದಷ್ಟು ಉಪ್ಪು, ಇದಕ್ಕೆ ಸ್ವಲ್ಪ ಉಪ್ಪು ಸಾಕಾಗತ್ತೆ. ಮತ್ತು ತುಂಬ ಹೆಲ್ತ್ ಕಾನ್ಷಿಯಸ್ ಇರೋರು ಹಾಕದೇ ಇದ್ರೂ ನಡೀತದೆ. ಈಗ ಕೆಲವರು ಮಂಗಳ ಗೌರಿ ವ್ರತ ಎಲ್ಲ ಮಾಡ್ತಾರಲ್ಲ, ಅವಾಗ ಹಾಗೆ ಅವರು ಉಪ್ಪು ತಿನ್ನದೇ ಕೆಲವರು ಮಾಡ್ತಾರೆ ಮಡಿಯಲ್ಲಿ. ಅವ್ರಿಗುಂಟಲ್ಲ ಅದು ನಮ್ಗೆ ಗೊತ್ತಾಗೋದೇ ಇಲ್ಲ. ನಾವು ಪ್ರಸಾದ ಅಂತ ಕೊಡ್ತಾರಲ್ಲ, ಈಗ ಉಪ್ಪು ಹಾಕಲಿಲ್ಲ ಅಂತ ಅನ್ಸೋದೇ ಇಲ್ಲ. ಬರೀ ತೆಂಗಿನಕಾಯಿ ಮತ್ತು ಹಿಂಗು ಅದರಲ್ಲಿ ಮೇಕಪ್ ಆಗ್ತದೆ. ಹಳೆಕಾಲ ಪದ್ಧತಿಯ ಒಂದೊಂದು ಖಾದ್ಯಗಳು ಎಷ್ಟು ಆರೋಗ್ಯಕ್ಕೆ ಉತ್ತಮ, ಅದನ್ನ ಬ್ಯೂಟಿಫೈ ಮಾಡಿ ಕೊಟ್ರೆ ಮಾತ್ರ ಈಗಿನ ಜನರೇಷನ್ಗೆ ಇಷ್ಟ ಆಗೋದು. ಹಾಗಾಗಿ ಅದನ್ನ ಬ್ಯೂಟಿಫೈ ಮಾಡಿ ಕೊಡ್ಬೇಕು. ಹೌದು, ಅವರೇ ಕಲ್ತು ಅವರೇ ಮಾಡ್ಬೇಕು, ಅವಾಗ ಅವ್ರು ತಿಂತಾರೆ ಮಕ್ಕಳ ಹತ್ರನ. ಮತ್ತೆ ಇದಕ್ಕೆ ಸ್ವಲ್ಪ ನಾವೀಗ ಲೆಮನ್ ಜ್ಯೂಸ್ ಹಾಕೊಳ್ಳುವ. ದೊಡ್ಡವರಿಗೆಲ್ಲಾದ್ರೆ ಸ್ವಲ್ಪ ಖಾರ ಇದ್ರೆ ಖುಷಿ ಆಗುತ್ತೆ ತಿನ್ನುವಾಗ. ದೊಡ್ಡವರಂದ್ರೆ ಈಗ ಏಜ್ ಆಗಿರತ್ತೆ, ಅವರಿಗೆ ಬಾಯಿ ರುಚಿ ಹೊರಟೋಗಿರತ್ತೆ, ಅಂಥವರಿಗೆಲ್ಲ ಸ್ವಲ್ಪ ಲಿಂಬೆಹಣ್ಣು ಜಾಸ್ತಿ ಹಾಕಿ, ಲಿಂಬೆ ರಸ ಮತ್ತೆ ಹಸಿಮೆಣಸು ಹಾಕ್ಬೋದು ಅವ್ರಿಗೆ. ಮತ್ತೆ ಲಿಂಬೆ ಹಾಕೋದ್ರಿಂದ ಡೈಜೆಷನಿಗೂ ಒಳ್ಳೆಯದಾಗುತ್ತೆ. ಈಗ ಇದು ರೆಡಿಯಾಗಿದೆ ಮೇಡಮ್, ಹಾಂ ಸರ್ವ್ ಮಾಡೋಣ. ನಾನೀಗ ಪ್ಲೇಟಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಕಾಳು ಇಷ್ಟಪಡದವರು ಬೇಳೆಯನ್ನು, ಹೆಸರು ಬೇಳೆಯನ್ನು ಕೂಡ ಇದೇ ರೀತಿ ಇಷ್ಟೇ. ಮತ್ತು ಸ್ವೀಟ್ ಕಾರ್ನ್ ಹಾಕ್ಬೋದು ಇದಕ್ಕೆ. ಮತ್ತೆಲ್ಲ ಅವ್ರವ್ರ ಇಷ್ಟ. ಮಕ್ಕಳು ಯಾವ್ದು ಇಷ್ಟಪಡ್ತಾರೆ ಅದನ್ನು ಅವ್ರಿಗೆ ಕಾಣುವಾಗೆ ಹಾಕ್ಕೊಟ್ರೆ ಹೆಸರು ಕಾಳು ಕೋಸಂಬರಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ನೋಡೋದಕ್ಕೆ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ. ಆ ಒಂದು ಪಿಂಕ್ ಅದೊಂದು ಬಂದು ಕಲರ್ ಅಂತೂ ಸೂಪರ್ವಾಗಿ ಕಾಣ್ತಾ ಇದೆ. ಕಲರ್ ಕಾಂಬಿನೇಷನ್ ವೈಟ್, ಗ್ರೀನ್ ಆ್ಯಂಡ್ ಪಿಂಕ್. ಅದರಲ್ಲೂ ಕೂಡ ನೀವು ಆರ್ಟ್ ಆ್ಯಂಡ್ ಕ್ರಾಫ್ಟ್ಸು ಟೀಚರ್, ಸೊ ಇದರಲ್ಲೂ ನಿಮ್ಮ ಆರ್ಟ್ ತೋರಿಸಿದ್ದೀರಿ ಅದನ್ನು ಸರ್ವ್ ಮಾಡೋ ರೀತಿಯಲ್ಲಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ವೆಲ್ಕಮ್. ಎಷ್ಟು ಸಿಂಪಲ್ ಅಡುಗೆ, ಸಿಂಪಲ್ ಆದರೂ ಕೂಡ ನ್ಯೂಟ್ರಿಷಿಯಸ್. ನೀವು ಅದನ್ನು ಡಿನ್ನರ್ಗೂ ಬೇಕಾದರೂ ಸೇವಿಸ್ಕೊಳ್ಬೋದು. ಹಬ್ಬ ಹರಿದಿನಗಳಲ್ಲಿ ಎಲೆಯ ಒಂದು ಭಾಗದಲ್ಲೂ ಕೂಡ ಹಾಕ್ಕೊಳ್ಬೋದು, ಅಥವಾ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಯೂಸ್ ಮಾಡಿ, ಮಧ್ಯಾಹ್ನ ಲಂಚ್ಗೆ ಯೂಸ್ ಮಾಡಿ. ತುಂಬ ಆರೋಗ್ಯಭರಿತವಾದಂಥ ಒಂದು ಸ್ಯಾಲೆಡ್. ಅದುವೇ ಈ ಹೆಸರು ಕಾಳಿನ ಕೋಸಂಬರಿ. ಹೇಗೆ ಮಾಡೋದು ನೋಡ್ಕೊಂಡು ಬನ್ನಿ. ಹೆಸರು ಕಾಳಿನ ಕೋಸಂಬರಿ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ನಷ್ಟು ಮೊಳಕೆ ಬರಲಾರಂಭಿಸಿದ ಹೆಸರು ಕಾಳಿಗೆ ಅರ್ಧ ಕಪ್ ದಾಳಿಂಬೆ, ಅರ್ಧ ಕಪ್ ಸಣ್ಣಗೆ ಹೆಚ್ಚಿದ ಸೌತೆಕಾಯಿ, ಸ್ವಲ್ಪ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಸಾಸಿವೆ, ಒಣಮೆಣಸು, ಕರಿಬೇವು, ಹಿಂಗು, ಹಸಿಮೆಣಸು ಹಾಕಿದ ಒಗ್ಗರಣೆ ಸೇರಿಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಬೆರೆಸಿಕೊಳ್ಳಿ. ಕೊನೆಯಲ್ಲಿ ಲಿಂಬೆ ರಸ ಹಾಕಿ ಬೆರೆಸಿಕೊಳ್ಳಿ. ಈಗ ಆರೋಗ್ಯಕರ ಹೆಸರು ಕಾಳಿನ ಕೋಸಂಬರಿ ರೆಡಿ. ನಾನಿವತ್ತು ನಿಮ್ಗೊಂದು ಗಿಫ್ಟ್ ತಂದಿದ್ದೀನಿ. ಯಾವಾಗಲೂ ಗಿಫ್ಟ್ ನಾವೇ ತಗೊಂಡು ಹೋಗ್ತಾ ಇರ್ತೀವಿ, ಅದಕ್ಕೆ ಇವತ್ತೊಂದು ರಿಟರ್ನ್ ಗಿಫ್ಟ್ ಕೊಡುವ ಅಂತ ಹೇಳಿ. ಥ್ಯಾಂಕ್ ಯು ಸೊ ಮಚ್. ಒಳ್ಳೆ ಗಿಫ್ಟ್ ಆ್ಯಕ್ಚುಲಿ. ಹೌದು. ಅರ್ಶಿನ ಕುಂಕುಮ ಕೊಡುವಂಥ ಒಂದು ಪದ್ಧತಿ. ಹೌದು. ಬ್ಲೌಸ್ ಪೀಸ್ ಬದಲು ನಾನಿವತ್ತು ಮಾಸ್ಕ್ ತಗೊಂಡು ಬಂದಿದ್ದೀನಿ. ವೆರಿ ನೈಸ್. ಹೌದು, ವಸ್ತ್ರ ಒಂದು ಕೊಡ್ಬೇಕಲ್ವಾ? ಹೌದು, ಅದಕ್ಕೆ ಹೆಚ್ಚಾಗಿ ಬ್ಲೌಸ್ ಪೀಸ್ ಕೊಡ್ತಾರೆ ಈಗಿನ ಈ ಒಂದು ಪದ್ಧತಿಗೆ. ಮಾಸ್ಕ್ ಇದಾದ್ರೆ ಹಾಕ್ತಾರೆ ಅಂತ ಕನ್ಫರ್ಮ್ ಅಲ್ವಾ? ಥ್ಯಾಂಕ್ ಯು, ಥ್ಯಾಂಕ್ ಯು. ತುಂಬ ಧನ್ಯವಾದಗಳು. ಸೊ ಹಬ್ಬ ಕಂಪ್ಲೀಟ್ ಆಯಿತು ಅಂತ ಇದರಲ್ಲಿ ಗೊತ್ತಾಗುತ್ತೆ. ಯಾಕೆಂತ ಹೇಳಿದ್ರೆ ಈ ಒಂದು ವ್ರತವನ್ನು ಚೆನ್ನಾಗಿ ಆಚರಿಸಿ ಕೊನೆಯಲ್ಲಿ ಅರ್ಶಿನ ಕುಂಕುಮ ಕೊಟ್ಟರೆ ಮಾತ್ರವೇ ಅದಕ್ಕೆ ಪರಿಪೂರ್ಣವಾಗುವಂಥದ್ದು. ತುಂಬ ಧನ್ಯವಾದಗಳು. ನೀವಂತೂ ನನಗೆ ಅರ್ಶಿನ ಕುಂಕುಮ ಕೊಟ್ರಿ. ನಾನೇನು ನಿಮಗೆ ರೆಡಿ ಇಟ್ಟಿಲ್ಲ, ಬಟ್ ಅಟ್ಲೀಸ್ಟ್ ಅರ್ಶಿನ ಕುಂಕುಮ ಆದರೂ ತಗೊಳ್ಳಿ. ಸೊ ನಮ್ಮ ಕಡೆ ಪದ್ಧತಿ ಪ್ರಕಾರ ನಾವು ಸಂಜೆ ಪೂಜೆ ಮಾಡ್ತೀವಿ. ಹಾಗಾಗಿ ನಂದಿನ್ನೂ ಪೂಜೆ ಆಗಿಲ್ಲ. ಸೊ ಹಾಗಾಗಿ ಸಂಜೆ ಪೂಜೆ ಆದ ನಂತರ ಅರ್ಶಿನ ಕುಂಕುಮ ಕೊಡುವಂಥದ್ದು. ಹಾಗೆ ನಿಮಗೆ ಕೊಟ್ಟೆ ನಾನು. ಸೊ ಇದು ಟೇಸ್ಟ್ ನೋಡುವ. ತಗೊಳ್ಳಿ. ಯಾವ್ದು ಸ್ವೀಟ್ ತಗೊಳ್ಳಿ ಫಸ್ಟ್. ತಗೊಳ್ಳಿ, ಟೇಸ್ಟ್ ಮಾಡಿ. ಓ, ಸಾಫ್ಟ್ ಆಗಿದೆ. ಆವಾಗಲೇ ಹೇಳಿದ್ರಿ, ಹ್ಯಾಂಡಲ್ ವಿತ್ ಕೇರ್. ಹೌದು,
ಸ್ಪೆಷಲ್ ಅನಿಸ್ತಾ ಉಂಟು. ಸೂಪರ್, ತುಂಬ ಸ್ಪೆಷಲ್. ನೀವು ಹೇಳಿದ್ರಿ ಹುರಿದು, ನೀವು ಟೇಸ್ಟ್ ನೋಡುವ ನಿಮಗೆ ಅದರ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಹಾಗೆಯೇ ಲವಂಗ, Crunchiness, ಹೌದು. ಲವಂಗ ಹೆಚ್ಚಾಗಿ ಪಾಯಸಕ್ಕೆಲ್ಲ ಲವಂಗ ಹಾಕ್ತಾರೆ, ನಂತೂ ಇಷ್ಟನೇ ಆಗಲ್ಲ. ಬಟ್ ಇದರಲ್ಲಿ ಅದ್ರ ಒಟ್ಟಿಗೆ ಪುಡಿಯಾಗಿ ಅದೇನೋ ಡಿಫ್ರೆಂಟ್ ಟೇಸ್ಟ್ ಬರ್ತಾ ಇದೆ, ತುಂಬ ಒಳ್ಳೆ. ಅದಕ್ಕೇನೋ ಪಚ್ಚೆ ಕರ್ಪೂರ ಹಾಕಿರ್ತಲ್ಲ, ಆ ರೀತಿಯಾದಂಥ ಒಂದು ಟೇಸ್ಟ್ ಸಿಗ್ತಾ ಇದೆ. ಸೂಪರ್, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಕೋಸಂಬರಿ ನನ್ನ ಫೇವ್ರೇಟ್ ಇದು. ನೋಡಿ ತಗೊಳ್ಳಿ. ಸೊ ಇದಂತೂ ಇದ್ರೆ ಎಷ್ಟು ಬೇಕಾದರೂ ತಿನ್ಬೋದು. ಇಂಥ ಇದ್ರೆ ಹೊಟ್ಟೆನೂ ತುಂಬುತ್ತೆ, ಕ್ಯಾಲರಿನೂ ಇಲ್ಲ. ಸೂಪರ್. ವ್ರತ ಇರುವಾಗ ಹೆಚ್ಚಾಗಿ ಏನು ನಾವು ಬೇರೆ ರೀತಿಯಾದಂಥ ಅಡುಗೆಗಳನ್ನು ಸೇವಿಸೋದಕ್ಕೆ ಆಗಲ್ಲ. ಬೇಯಿಸಿದ್ದು ಕೆಲವರು ತಿನ್ನಲ್ಲ, ಹಸಿಗೆ ಪ್ರಿಫರ್ ಮಾಡ್ತಾರೆ. ಹಾಗೆ ಇದೊಂದು ಸಾತ್ವಿಕ ಆಹಾರ ಅಂತ ಕನ್ಸಿಡರ್ ಇದಂತೂ ತುಂಬ ಚೆನ್ನಾಗಿದೆ. ನಾನಂತೂ ಈ ಪೂರ್ತಿ ಪ್ಲೇಟ್ ನನಗೇನೆ ಇವತ್ತು. ಸೊ ಯಾಕೆಂತ ಹೇಳಿದ್ರೆ ಸಂಜೆ ಪೂಜೆಗೂ ಕೂಡ ಸ್ವಲ್ಪ ಸ್ಟ್ರಾಂಗ್ ಆಗಿರ್ಬೇಕಲ್ಲ. ತುಂಬ ಚೆನ್ನಾಗಿದೆ, ನನಗಂತೂ ತುಂಬ ಹಿಡಿಸ್ತು. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್ ಮೇಡಮ್. ಹಬ್ಬದ ಮಹತ್ವವನ್ನು ಕೂಡ ಹೇಳ್ಕೊಟ್ರಿ, ಯಾವ ರೀತಿಯಾಗಿ ಮಲೆನಾಡು ಕಡೆಯಲ್ಲಿ ಹೇಗೆ ಆಚರಿಸ್ತಾರೆ ಅದನ್ನು ಕೂಡ ಹೇಳ್ಕೊಟ್ರಿ. ತುಂಬ ಧನ್ಯವಾದಗಳು. ಎಸ್ ಮೇಡಮ್, ಒಳ್ಳೆ ಅಡುಗೆಯನ್ನು ಹೇಳ್ಕೊಟ್ರಿ, ಹಬ್ಬದ ಮಹತ್ವವನ್ನು ಹೇಳ್ಕೊಟ್ರಿ, ಹಬ್ಬ ಆಚರಿಸೋದು ಹೇಗೆ ಅದನ್ನು ಕೂಡ ಹೇಳ್ಕೊಟ್ರಿ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಸೊ ಈಗೇನು ಹಬ್ಬಗಳ ಸಾಲು ಬಂತು. ಸೊ ಹಬ್ಬ ಅಂತ ಹೇಳಿದರೆ ಪ್ರತಿನಿತ್ಯವೂ ಕೂಡ ವಿಭಿನ್ನ ರೀತಿಯಾದಂಥ ಖಾದ್ಯಗಳು ಬೇಕು, ಹಬ್ಬಕ್ಕಂತೂ ಇನ್ನಷ್ಟು ಬೇಕು. ಸೊ ಅದಕ್ಕೆ ಪೂರಕವಾಗಿ ಇರುವಂಥದ್ದು ಈ ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಸೋ ಮಚ್. ವೆಲ್ಕಮ್. ಮತ್ತೊಮ್ಮೆ ನಿಮಗೆ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಿಮಗೂ ಅಷ್ಟೇ. ಧನ್ಯವಾದಗಳು. ಹಬ್ಬಗಳ ಸಾಲು ಶುರುವಾಯಿತು ಅಂತ ಹೇಳಿದೆ. ಈ ವರಮಹಾಲಕ್ಷ್ಮಿ ವ್ರತ ಎಲ್ರಿಗೂ ಕೂಡ ಶುಭಕರವಾಗಿರಲಿ ಅಂತ ಆಶಿಸ್ತಾ ಮತ್ತೊಮ್ಮೆ ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸ್ತಾ ಈ ಕಾರ್ಯಕ್ರಮವನ್ನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಅರುಣಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ಫ್ಲೋರಮಾ ಫ್ಲೋರ್ ಕ್ಲೀನರ್, ಹಾನ್ಪಾಲ್ ಚಿಕ್ಕಿ, ಲಲಿತಾ ಜ್ಯುವೆಲ್ಲರ್ಸ್ PVS ಮಂಗಳೂರು, ಚಿತ್ರಕೂಟ ಶಿಶು ಪೋಷಕ ನ್ಯಾಚುರಲ್ ಫುಡ್ ಹಾಗೂ ಶಶಿ ಪ್ಲಸ್ ಬ್ಯೂಟಿ ಸೋಪ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್.